ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಹೋಟೆಲ್ ಪದ್ಮಾ ಡಿಲಕ್ಸ್ ನೂತನ ಆಡಳಿತದೊಂದಿಗೆ ಗ್ರಾಹಕರಿಗೆ ಸೇವೆ ನೀಡಲು ಸಿದ್ಧಗೊಂಡಿದೆ. ಶುದ್ಧ ಸಸ್ಯಾಹಾರಿ ಹೋಟೆಲ್ ಇದಾಗಿದ್ದು ಶುಚಿ ರುಚಿಯಾದ ಉಪಹಾರ ಊಟೋಪಚಾರಗಳೊಂದಿಗೆ ಗ್ರಾಹಕರನ್ನು ಆಕರ್ಷಿಸ್ತಾ ಇದೆ. ನಗರ ಕೇಂದ್ರದಲ್ಲಿ ಸುಸಜ್ಜಿತ ವ್ಯವಸ್ಥೆಗಳೊಂದಿಗೆ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೇಕೆನ್ನುವುದು ಈ ಭಾಗದ ಗ್ರಾಹಕರ ಬೇಡಿಕೆಯಾಗಿತ್ತು. ಲಾಕ್ಡೌನ್ ಬಳಿಕ ಇದೀಗ ಉದ್ಯಮಿ ವಿಶ್ವನಾಥ್ ಬಂಟ್ವಾಳ ಅವರ ಮಾಲೀಕತ್ವದಲ್ಲಿ ಪದ್ಮಾ ಡಿಲೆಕ್ಸ್ ಹೋಟೆಲ್ ಪುನರಾರಂಭಗೊಂಡಿದ್ದು ಗ್ರಾಹಕರ ಬೇಡಿಕೆ ಅಗತ್ಯತೆಗೆ ಅನುಗುಣವಾಗಿ ಸೇವೆ ನೀಡಲಿದೆ. ಸೆಲೂನ್, ಸ್ಟುಡಿಯೋ, ಪತ್ರಿಕೋದ್ಯಮ, ಸ್ವರ್ಣಾಭರಣ, ಸಹಕಾರಿ ಕ್ಷೇತ್ರ, ಹೈನುಗಾರಿಕೆಯಲ್ಲಿ ಹೀಗೆ ಬಹುವಿಧದ ಉದ್ಯಮದಲ್ಲಿ ತೊಡಗಿಸಿಕೊಂಡು ಯಶಸ್ಸು ಗಳಿಸಿಕೊಂಡಿರುವ ವಿಶ್ವನಾಥ ಬಂಟ್ವಾಳ ಅವರು ಕಳೆದ ಕೆಲ ವರ್ಷಗಳಿಂದ ಹೋಟೆಲ್ ಉದ್ಯಮಕ್ಕೂ ಪಾದಾರ್ಪಣೆ ಮಾಡಿ ಹೆಸರುಗಳಿಸಿದವರು. ಬಿಸಿರೋಡಿನ ಮೆಸ್ಕಾಂ ಕಚೇರಿ ಬಳಿ ಸಿಲ್ವರ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಆರಂಭಿಸಿ ಹೋಟೆಲ್ ಉದ್ಯಮದಲ್ಲೂ ಹಿಡಿತವನ್ನ ಸಾಧಿಸಿ ಗ್ರಾಹಕರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ. ಇದೀಗ ಇವರ ಮಾಲಕತ್ವದಲ್ಲಿ ಸಸ್ಯಾಹಾರಿ ಫ್ಯಾಮಿಲಿ ರೆಸ್ಟೋರೆಂಟ್ ಕಾರ್ಯಾರಂಭಗೊಂಡಿದ್ದು ಗ್ರಾಹಕರ ಬೇಡಿಕೆಗೆ ಅನುಗುಣವಾದ ಎಲ್ಲಾ ಬಗೆಯ ಆಹಾರ ಮಿತ ದರದಲ್ಲಿ ಲಭ್ಯವಿದೆ. ಪ್ರತ್ಯೇಕ ಫ್ಯಾಮಿಲಿ ರೂಮ್ನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಪದ್ಮಾ ಡಿಲೆಕ್ಸ್ ಹೋಟೆಲ್ನಲ್ಲಿ ಗ್ರಾಹಕರಿಗೆ ನಗುಮುಖದ ಸೇವೆಯೊಂದಿಗೆ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಗ್ರಾಹಕರ ಆರೋಗ್ಯ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಹೋಟೆಲ್ನಲ್ಲಿ ಪೂರಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹೋಟೆಲ್ನ ಪ್ರವೇಶ ಬಾಗಿಲಿನ ಬಳಿ ಸ್ಯಾನಿಟೈಸರ್ ಇಡಲಾಗಿದೆ. ಸ್ಟೀಲ್ ಮತ್ತಿತರ ಪಾತ್ರೆಗಳನ್ನು ತೊಳೆದ ಬಳಿಕ ಬಿಸಿ ನೀರಿನಲ್ಲಿ ಇಟ್ಟು ಪುನರ್ ಸ್ವಚ್ಛಗೊಳಿಸುವ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಹೋಟೆಲ್ಗೆ ಬರುವ ಎಲ್ಲಾ ಗ್ರಾಹಕರಿಗೆ ಕುಡಿಯಲು ಬಿಸಿ ಬಿಸಿ ಜೀರಿಗೆ ನೀರು ಅಥವಾ ಶುದ್ಧೀಕರಿಸಿದ ಬಿಸಿ ನೀರನ್ನೇ ನೀಡಲಾಗುತ್ತೆ. ಒಟ್ಟಿನಲ್ಲಿ ಗ್ರಾಹಕರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸತನದೊಂದಿಗೆ ಪದ್ಮಾ ಡಿಲೆಕ್ಸ್ ಶುಭಾರಂಭಗೊಂಡಿದೆ. ಬಿಸಿ ರೋಡ್ಗೆ ಬಂದವರು ಒಮ್ಮೆ ಹೋಟೆಲ್ ಪದ್ಮಾ ಡಿಲೆಕ್ಸ್ಗೆ ಭೇಟಿ ನೀಡಿ ಎನ್ನುವ ಪ್ರೀತಿಯ ಆಹ್ವಾನವನ್ನ ನೀಡ್ತಾ ಇದ್ದಾರೆ ಹೋಟೆಲ್ ಮಾಲಕ ವಿಶ್ವನಾಥ್ ಬಂಟ್ವಾಳ್. ಸಂದೀಪ್ ಸಾಲಿಯನ್, V4 News 24/7 ಬಂಟ್ವಾಳ.